ಆ ಪ್ರಾಣಿಗಳಲ್ಲ ಮುರಿದು ಮುಕ್ಕಿ ಹಾಗಷ್ಟೇ ಹೇಳ್ತಾ ಇದ್ದಾರೆ. ಆಮೇಲೆ ನೋಡಿ ಗೊತ್ತಾಯ್ತು ಸ್ವಾಮಿ ನೋಡಿ ನೋಡಿ ಎಷ್ಟು ಸುಂದರವಾಗಿದ್ದಾರೆ. ನಮ್ಮಂತವ್ರಿಗೆ ಯಾಕೆ ಈ ರೀತಿಯಾಗಿ ಕಷ್ಟ ಕೊಡ್ತಾ ಇದೀಯಾ? ನೀನು ನಾಮಕಟನೆ ಮಾಡಿದ್ದೆ ತಡ. ಕಳೆದು ಹೋದಂತಹ ಧನ ಸಿಕ್ಕಿದ್ದೆನಗಾಗಿ ಸಂತೋಷದಿಂದ ಮನೆಗೆ ಹೋಗ್ತಾ ಇದ್ದವನು. ಆದ್ರೆ ಇನ್ನು ನೋಡ್ತಾ ಇದ್ದೇನೆ ಈ ರೀತಿಯಾಗಿ ಒಬ್ಬ ರಕ್ಕಸಿಯವರು ಬಂದು ನಿನ್ನ ಧನವನ್ನು ಮುರಿದು ಮುಕ್ಕುತ್ತೇನೆ ಅನ್ನೋದಾಗಿ ಬೆದರಿಸಿ ಹೋಗಿದ್ದಾಳಲ್ಲ. ದೇವಾ ಜಂಬಿಗೇಶ್ವರ, ನೀನು ನನ್ನ ಕೈ ಬಿಟ್ಟಿಯ ತಂದೆ. ದೇವಾ ನೀನೇ ಕಾಪಾಡಬೇಕು ತಂದೆ, ರಕ್ಷಿಸು ದೇವಾ. ದೂರ ಮಾಡಬೇಕು ಅಂತಾದ್ರೆ ಇದಕ್ಕೆ ಸರಿಯಾದವರು
ತಾನಗೆಯನ್ನ ಕೊಲ್ಲುವರೆ ನೀವಿರುವರು ಹೊರಡಬೇಕು. ಹಾಗಾಗಿ ಹೋಗಿ ಆ ತಾನಗೆಯನ್ನ ಬೆಳೆಸಿ ಬನ್ನಿ. ಪ್ರವೇಶ ಒಂದು ತಡೆ ತಿತ್ತೀರಿ